ಯಾಕಂದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನೋಡಲೇಬೇಕಂತ ಸಿನಿಮಾಗಳೇ ಮಾಡಿರೋದು. ಈಗ ಕನ್ನಡ ಚಿತ್ರರಂಗ ಹೆಂಗೆ ಅದ್ರ ಪ್ಯಾಟರ್ನ್ ಆಗಿ ತುಳು ಇಂಡಸ್ಟ್ರಿ ಕೂಡ ಬೆಳೆದಿದೆ ಇವತ್ತು. ಗ್ರೇಟ್ ಆ ಭಾಗದ ನಿರ್ಮಾಪಕರಿಗೆ. ಇವತ್ತು ತುಳು ಇಂಡಸ್ಟ್ರಿ ಆ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಒಂದು ಸಣ್ಣ ಪ್ರದೇಶದಲ್ಲಿ ಈ ಥರ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾರ ಅಂತೇಳಿ ನಿಜವಾಗ್ಲೂ ಅನಿಸ್ತದೆ. ಯಾಕಂದರೆ ಇವತ್ತು ಅಲ್ಲಿ ಮಾಡಿರ್ತಕ್ಕಂಥ ಸಿನಿಮಾ ಯಾಕಂದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನೋಡಲೇಬೇಕಂತ ಸಿನಿಮಾಗಳೇ ಮಾಡಿರೋದು. ತುಳು ಭಾಷೆಯಲ್ಲಿ ಮಾಡಿದ್ರು ಕೂಡ. ಯಾಕಂದರೆ ಇವತ್ತು ಇನ್ನು ತುಳು ಇಂಡಸ್ಟ್ರಿ ಹೆಂಗೆ ಬೆಳೆದಿಂದ ಆ ಮಟ್ಟಕ್ಕೆ ಅಷ್ಟು ಒಳ್ಳೊಳ್ಳೆ ಕಲಾವಿದರು, ತಂತ್ರಜ್ಞರು, ಇವು ಕನ್ನಡ ಚಿತ್ರರಂಗ ಹೆಂಗೆ ಅದ್ರ ಪ್ಯಾಟರ್ನ್ ಆಗಿ ತುಳು ಇಂಡಸ್ಟ್ರಿ ಕೂಡ ಬೆಳೆದಿದೆ ಇವತ್ತು. ನಿಜವೂ ಅಲ್ಲಿರ್ತಕ್ಕಂಥ ನಿರ್ದೇಶಕರಾಗ್ಬೋದು, ನಿರ್ಮಾಪಕ ಕಲಾವಿದರಾಗ್ಬೋದು, ಅನೇಕ ಹಿರಿಯ ಕಲಾವಿದರು ಕೂಡ ಆ ಪ್ರದೇಶದಿಂದ ಬಂದು ದೊಡ್ಡ ದೊಡ್ಡ ನಟರುಗಳಾಗ್ಬೋದು, ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಆಗ್ಬೋದು ಇಲ್ಲಿ ಆಗಿದ್ದಾರೆ. ಬಟ್ ಇವತ್ತು ತುಳು ಇಂಡಸ್ಟ್ರಿ ಆ ಬೆಳವಣಿಗೆ ನೋಡ್ತಾ ಇದ್ದರೆ ಭಾಳ ಖುಷಿ ಆಗುತ್ತೆ ಇವತ್ತು. ಯಾಕಂದರೆ ಕನ್ನಡ ಚಿತ್ರ ಏನು ನಿರ್ಮಾಣ ಮಾಡಿ ಏನು ಅದನ್ನು ಬಂಡವಾಳ ಹೂಡ್ತೀವಿ, ಆ ಬಂಡವಾಳ ಸಣ್ಣ ಪ್ರದೇಶಕ್ಕೆ ಆ ಬಂಡವಾಳ ಹೂಡಿ ಆ ಬಂಡವಾಳ ತೊಗೊಳ್ತಂಥ ನಿರ್ಮಾಪಕರು ಗ್ರೇಟ್ ಆ ಭಾಗದ ನಿರ್ಮಾಪಕರಿಗೆ. ಹ್ಯಾಟ್ಸ್ ಆಫ್ ಟು ತುಳು ಇಂಡಸ್ಟ್ರಿ ಪ್ರೊಡ್ಯೂಸರ್ಸ್ ಆ್ಯಂಡ್ ಡೈರೆಕ್ಟರ್ಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.